ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ಪುತ್ತೂರು ದಕ್ಷಿಣ ಕನ್ನಡ 10ನೇ ಶಾಖೆ ವಿಟ್ಲ ಶಾಖೆಯ ಉದ್ಘಾಟನಾ ಸಮಾರಂಭ ದಿನಾಂಕ 13/7/2024 ಶನಿವಾರ ಎಂಪೈರ್ ಮಹಲ್ ವಿಟ್ಲ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ನಡೆಯಲಿದೆ. ಸಭಾ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮತ್ತು ಆಶೀರ್ವಚನವನ್ನು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಕಾವೂರು ಮಂಗಳೂರು ಇವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆ ಸ್ಥಾನವನ್ನು ಶ್ರೀ ಚಿದಾನಂದ ಬೈಲಾಡಿ ಅಧ್ಯಕ್ಷರು, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ಪುತ್ತೂರು ಇವರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು, ವಿಧಾನಸಭಾ ಕ್ಷೇತ್ರ ಪುತ್ತೂರು, ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟ್ಟು, ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ಶ್ರೀ ಎನ್ ರಮೇಶ್, ಸಹಕಾರ ಸಂಘಗಳ ಉಪನಿಬಂಧಕರು ಮಂಗಳೂರು, ಶ್ರೀ ಜಯಂತ PH, ಸದಸ್ಯರು, ಪಟ್ಟಣ ಪಂಚಾಯತ್ ವಿಟ್ಲ, ಶ್ರೀ ರವಿ ಮುಗ್ಲಿಮನೆ, ಅಧ್ಯಕ್ಷರು, ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ ಪುತ್ತೂರು, ಶ್ರೀ ಕೆ ಮೋನಪ್ಪಗೌಡ ಶಿವಾಜಿನಗರ, ಅಧ್ಯಕ್ಷರು, ಬಂಟ್ವಾಳ ತಾಲೂಕು ಗೌಡರ ಯಾನೆ ಒಕ್ಕಲಿಗರ ಸಂಘ ರಿಜಿಸ್ಟರ್ ವಿಟ್ಲ, ಶ್ರೀ ಪೀಟರ್ ಫ್ರಾನ್ಸಿಸ್ ಲಾಸ್ರಾದೋ, ಮಾಲಕರು, ಎಂಪೈರ್ ಮಹಲ್ ವಿಟ್ಲ ಇವರೆಲ್ಲರೂ ಆಗಮಿಸಲಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಆಮಂತ್ರಿಸುವ ಶ್ರೀ ಚಿದಾನಂದ ಬೈಲಾಡಿ ಅಧ್ಯಕ್ಷರು, ಶ್ರೀ UP ರಾಮಕೃಷ್ಣ ಉಪಾಧ್ಯಕ್ಷರು, ಶ್ರೀ ಸುಧಾಕರ್ ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಶ್ರೀ ರಾಮಕೃಷ್ಣ ಕರ್ಮಲ ಮತ್ತು ಶ್ರೀ ಚಿನ್ನಪ್ಪಗೌಡ ಮಳುವೇಲು, ವಿಟ್ಲ ಶಾಖೆಯ ಉಸ್ತುವಾರಿ ನಿರ್ದೇಶಕರು, ಆಡಳಿತ ಮಂಡಳಿ, ಸಲಹಾ ಸಮಿತಿ ಮತ್ತು ಸಿಬ್ಬಂದಿ ವರ್ಗ, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ರಿಜಿಸ್ಟರ್ ಪುತ್ತೂರು. ಆಡಳಿತ ಮಂಡಳಿ ಅಧ್ಯಕ್ಷರು ಶ್ರೀ ಚಿದಾನಂದ ಬೈಲಾಡಿ, ಉಪಾಧ್ಯಕ್ಷರು ಶ್ರೀ UP ರಾಮಕೃಷ್ಣ, ನಿರ್ದೇಶಕರು ಶ್ರೀ ಮೋಹನಗೌಡ ಇಡ್ಯಡ್ಕ, ಶ್ರೀ ರಾಮಕೃಷ್ಣ ಗೌಡ ಕರ್ಮಲ, ಶ್ರೀ ಜಿನ್ನಪ್ಪಗೌಡ ಮಳುವೇಲು, ಶ್ರೀ ಸುದರ್ಶನ್ ಗೌಡಕ್ಕೆ, ಶ್ರೀ ಸಂಜೀವ ಗೌಡಕ್ಕೆ, ಶ್ರೀ ಸತೀಶ್ ಪಾಂಬಾರು, ಶ್ರೀ ಪ್ರವೀಣ್ ಕುಂಟ್ಯಾನ, ಶ್ರೀ ಲೋಕೇಶ್ ಚಾಕೋಟೆ, ಶ್ರೀಮತಿ ಸುಪ್ರೀತಾ ರವಿಚಂದ್ರ, ಶ್ರೀಮತಿ ತೇಜಸ್ವಿನಿ ಶೇಖರಗೌಡ. ಒಕ್ಕಲಿಗ ಸೇವಾ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘವು 2002ರಲ್ಲಿ ಪ್ರಾರಂಭಗೊಂಡಿತು. ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯದ ಕಟ್ಟಡದಲ್ಲಿ ಪ್ರಥಮ ಶಾಖೆಯಾಗಿ ಪ್ರಾರಂಭಗೊಂಡು ನಂತರದ ದಿನಗಳಲ್ಲಿ ನಿರಂತರವಾಗಿ ಬೆಳವಣಿಗೆಯನ್ನು ಕಂಡುತ್ತಾ ಅಭಿವೃದ್ಧಿಯನ್ನು ಕಂಡುತ್ತಾ ಪ್ರಥಮವಾಗಿ ಕಡಬ, ಉಪ್ಪಿನಂಗಡಿ, ನೆಲ್ಲಿಯಾಡಿ, ಆಲಂಕಾರ, ಕುಂಬುರ, ಕಾಣಿಯೂರು, ಬೆಲ್ಲಾರೆ ಹೀಗೆ 9 ಶಾಖೆಗಳನ್ನು ಹೊಂದಿ ಇದೀಗ 10ನೇ ಶಾಖೆಯಾದ ವಿಟ್ಲದಲ್ಲಿ ನಾವು ಬಂಟ್ವಾಳ ತಾಲೂಕಿನ ವಿಟ್ಲದಲ್ಲಿ 10ನೇ ಶಾಖೆಯನ್ನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡು ಪೂರ್ಣ ಪ್ರಮಾಣದ ತಯಾರಿಯನ್ನು ಮಾಡಿಕೊಂಡು ತಯಾರಾಗಿದ್ದೇವೆ. ಇದಕ್ಕೆ ಬೇಕಾದಂತಹ FDಗಳು ನಿರಕ ಠೇವಣಿಗಳು ಕೂಡ ಸ್ಥಳೀಯರಿಂದಲೇ ನಮಗೆ ಸಂಗ್ರಹ ಆಗಿದೆ. ಹಾಗೆ SB ಶ್ಯಾರಿ ಇರ್ಬೋದು, ಎಲ್ಲವೂ ಕೂಡ ಈ ಪರಿಸರದಿಂದ ಸಂಗ್ರಹ ಮಾಡಿ ಇದರ ಅಭಿವೃದ್ಧಿಗೆ ಪೂರಕವಾಗಿ ಪರಿಸರದವರು ನಮ್ಮೊಡನೆ ಸ್ಪಂದನೆ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ಇನ್ನೂ ಸಂತೋಷ ಆಗ್ತದೆ. ನಾಳೆ ದಿನ ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಈ ಶಾಖೆ ಉದ್ಘಾಟನೆಗೊಳ್ಳಲಿದೆ. ಮಾನ್ಯ ಮಾಜಿ ಶಾಸಕರಾದ ಸಂಜೀವ ಮಠಂದೂರವರು, DCC ಬ್ಯಾಂಕಿನ ನಿರ್ದೇಶಕರಾದ ಶಶಿಕುಮಾರ್ ಬಾಲಿಯಟ್ರವರು ಮತ್ತು ಈ ಕಟ್ಟಡದ ಮಾಲಕರು ಮತ್ತು ನಮ್ಮ ಸಂಘದ ಅಧ್ಯಕ್ಷರಾದ ರವಿ ಮುಂಗ್ಲಿಮನೆ ಮತ್ತು ಸ್ಥಳೀಯ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಮೊಣಪ್ಪಗೌಡ ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ಆಗಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಮುಂದಕ್ಕೆ ಈ ಸಂಘ, ಈ ಸಂಸ್ಥೆ, ಈ ಶಾಖೆ ಸಾಕಷ್ಟು ಬೆಳವಣಿಗೆಯನ್ನು ಕಾಣಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.